ನಮಸ್ಕಾರ ಸ್ನೇಹಿತರೆ, ಹಿಂದೂ ಕಥಾಮೃತಕ್ಕೆ ಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳ ಈ ಹೆಸರಲ್ಲೇ ಅದೊಂದು ದಿವ್ಯ ಶಕ್ತಿಯಂತೂ ಇದ್ದೇ ಇದೆ. ಕಾರಣ ಸ್ಪಷ್ಟ. ಶ್ರೀ ಮಂಜುನಾಥ ಸ್ವಾಮಿಯ ಆಲಯ, ಧರ್ಮದೇವಗಳ ನೆಲವೀಡು. ಇಲ್ಲಿ ನಡೆದಿರುವಂತಹ ಅಪರಾಧ ಕೃತ್ಯಗಳು, ಬೀಭತ್ಸ ಪ್ರಕರಣಗಳು ಇವೆಲ್ಲವನ್ನ ಬದಿಗೆತ್ತಿದ್ರೆ ಆ ಹೆಸರು ಕೇವಲ ಹೆಸರಲ್ಲ, ಅದು ಒಂದು ನಂಬಿಕೆಯ ಪ್ರತೀಕ. ಜಾತಿ ಧರ್ಮಗಳನ್ನು ಮೀರಿದ ವೈಶಿಷ್ಟ್ಯದ ಸಂಕೇತ, ಹಿಂದೂ ಹಾಗೂ ಜೈನ ಧರ್ಮದ ಸಹಬಾಳ್ವೆಯ ಪ್ರತೀಕ. ನೇತ್ರಾವತಿ ನದಿಯ ತಟದಲ್ಲಿರುವ ಈ ರಮಣೀಯವಾದ ಕ್ಷೇತ್ರ ಸುಮಾರು 800 ವರ್ಷಗಳಿಗೂ ಅಧಿಕ ಪುರಾತನ ಐತಿಹ್ಯವನ್ನು ಹೊಂದಿರುವ ಧಾರ್ಮಿಕ ಕೇಂದ್ರ. ಸ್ನೇಹಿತರೆ, ಮಂಜುನಾಥ ಸ್ವಾಮಿ ಇಲ್ಲಿಗೆ ಬಂದಿದ್ದಾದರೂ ಹೇಗೆ? ಧರ್ಮ ದೇವತೆಗಳು ಇಲ್ಲಿ ನೆಲೆಗೊಳ್ಳಲು ಕಾರಣವಾದರೂ ಏನು? ಹಾಗೂ ಧರ್ಮಸ್ಥಳದ ಇತಿಹಾಸ ಇವೆಲ್ಲವನ್ನು ತಿಳಿಸಿಕೊಡುವ ನಮ್ಮ ಸಣ್ಣ ಪ್ರಯತ್ನ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಮುಖ್ಯ. ಬನ್ನಿ ಸ್ನೇಹಿತರೆ, ಧರ್ಮಸ್ಥಳದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಧರ್ಮಸ್ಥಳವೆಂದು ಕರೆಯಲ್ಪಡುವ ಈ ಸ್ಥಳವು ಮೊದಲು ಕುಡುಮಪುರವಾಗಿತ್ತು. ಸುಮಾರು 800 ವರ್ಷಗಳ ಹಿಂದೆ ಈ ನೆಲ್ಯಾಡಿ ಬೀಡು ಎಂಬಲ್ಲಿ ಭರ್ಮಣ್ಣ ಪೆರ್ಗಡೆ ಎಂಬುವರು ತಮ್ಮ ಪತ್ನಿ ಅಮ್ಮುದೇವಿ ಬಳ್ಳಾಳ್ತಿಯವರೊಂದಿಗೆ ವಾಸಿಸುತ್ತಿದ್ದರು. ಇವರು ಜೈನ ಧರ್ಮದವರಾಗಿದ್ದರು. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಒಂದು ದಿನ ಧರ್ಮದೇವತೆಗಳು ಮನುಷ್ಯ ರೂಪವನ್ನು ತಾಳಿ ಭೂಲೋಕದಲ್ಲಿ ಧರ್ಮವನ್ನು ಹುಡುಕುತ್ತಾ ನೆಲ್ಯಾಡಿ ಬೀಡಿಗೆ ಬರುತ್ತಾರೆ. ಹಾಗೆ ಬಂದಂತಹ ಅತಿಥಿಗಳನ್ನು ಅಮ್ಮುದೇವಿ ಬಳ್ಳಾಳ್ತಿಯವರು ಪ್ರೀತಿ ಗೌರವ ಆದರಾತಿಥ್ಯಗಳಿಂದ ಉಪಚರಿಸುತ್ತಾರೆ. ಇವರ ಆದರ ಆತಿಥ್ಯಗಳಿಂದ ಸಂತುಷ್ಟರಾದ ಧರ್ಮದೇವತೆಗಳು ಇವರನ್ನು ಹರಸಿ ಅಲ್ಲಿಂದ ತೆರಳುತ್ತಾರೆ. ನಂತರ ಕನಸಿನಲ್ಲಿ ಕಾಣಿಸಿಕೊಂಡ ಧರ್ಮದೇವತೆಗಳು, ಪೆರ್ಗಡೆ, ನಿಮ್ಮ ವಾಸದ ಮನೆ ನೆಲ್ಯಾಡಿಯನ್ನು ನಮಗೆ ಬಿಟ್ಟು ನೀವು ಬೇರೆ ಮನೆಯನ್ನು ಕಟ್ಟಿ ವಾಸ ಮಾಡಿ ಎಂದು ತಿಳಿಸಿ ಅವರಿಗೆ ಐಶ್ವರ್ಯವು ಅಕ್ಷಯವಾಗಲಿ ಎಂದು ಹರಸಿ ಮಾಯವಾಗುತ್ತಾರೆ. ಆಗ ಪೆರ್ಗಡೆ ದಂಪತಿಗಳು, ಬಂದ ಅತಿಥಿಗಳು ಸಾಮಾನ್ಯ ಮನುಷ್ಯರಲ್ಲ, ತಮ್ಮನ್ನು ಪರೀಕ್ಷೆ ಮಾಡಲು ಬಂದ ದೇವತೆಗಳೆಂದು ಊಹಿಸಿ ಅವರಿಗೆ ತೂಗುವ ಉಯ್ಯಾಲೆಯಲ್ಲಿ ಮಂಟಪವನ್ನಿಟ್ಟು ದೀಪಧೂಪಗಳಿಂದ ಸತ್ಕರಿಸುತ್ತಾ ಬರುತ್ತಾರೆ. ಅನಂತರ ತಿರುಗಿ ಸ್ವಪ್ನದಲ್ಲಿ ಕಾಣಿಸಿಕೊಂಡ ಧರ್ಮದೇವತೆಗಳು, ನಾವು ಕಾಳರಾಹು, ಕಾಳರ್ಕಾಯ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಎಂಬ ದೇವತೆಗಳಾಗಿರುವೆವು. ನಾವು ತೋರಿಸುವ ಸ್ಥಳದಲ್ಲಿ ನಮಗೆ ಬೇರೆ ಬೇರೆ ಗುಡಿಗಳನ್ನು ಕಟ್ಟಿಸಿ ಕಾಲಕಾಲಕ್ಕೆ ಪರ್ವ ನಡಾವಳಿಗಳನ್ನು ನಡೆಸಬೇಕು ಎಂದು ಆಜ್ಞಾಪಿಸುತ್ತಾರೆ. ಉತ್ತಮ ಕುಲದ ಇಬ್ಬರನ್ನು ನಮಗೆ ಪಾತ್ರಿಗಳಾಗಿ ನೇಮಿಸಬೇಕು. ನಮ್ಮ ಅಭಿಪ್ರಾಯವನ್ನು ಮುಂದಕ್ಕೆ ಅವರಿಂದ ನಿಮಗೆ ತಿಳಿಸುವೆವು. ಆಯಾ ಕಾಲದಲ್ಲಿ ನಡೆಯುವ ಕಾರ್ಯಗಳಿಗೆ ಲೋಪವಾಗದಂತೆ ಕಾರ್ಯನಿರ್ವಹಣೆ ಮಾಡುವುದಕ್ಕಾಗಿ ನಿಮಗೆ ಸರಿಕಾಣುವ ಯೋಗ್ಯರಾದ 4 ಮಂದಿಯನ್ನು ನೀವು ನೇಮಿಸಿ ನಿಮ್ಮ ಸಹಕಾರಕ್ಕಾಗಿ ಇಟ್ಟುಕೊಳ್ಳಬೇಕು. ನೀವು ಶ್ರದ್ಧಾಭಕ್ತಿಗಳಿಂದ ನಮ್ಮನ್ನು ಆರಾಧಿಸಿಕೊಂಡು ಬಂದರೆ ನಿಮ್ಮ ಕುಟುಂಬ ಸಂಪತ್ತು ಆಯುರಾರೋಗ್ಯಾದಿಗಳನ್ನು ಅಭಿವೃದ್ಧಿಪಡಿಸಿಕೊಡುವೆವು. ದೇಶಾಂತರಗಳಲ್ಲಿ ನಮ್ಮ ಪ್ರಭಾವವನ್ನು ಬೀರಿ ಧಾರಾಳವಾಗಿ ಹರಿಕೆ ಕಾಣಿಕೆಗಳನ್ನು ತರಿಸಿಕೊಡುವೆವು. ಅದರಿಂದ ಸರ್ವರಿಗೂ ಏಕಪ್ರಕಾರವಾದ ದಾನ ಧರ್ಮಗಳು ಸದಾಕಾಲವೂ ನಡೆಯುತ್ತಿರಬೇಕು. ನಿಮ್ಮ ಮಾತನ್ನು ನಿಜ ಮಾಡಿಕೊಟ್ಟು ನಿಮ್ಮ ಬಯಕೆಗಳಿಗೆ ಬೆಂಬಲಿಗರಾಗಿ ನಿಮ್ಮ ಸರ್ವ ಕಾರ್ಯಗಳಿಗೂ ಜಯವನ್ನು ತಂದುಕೊಡುವೆವು. ಇದಕ್ಕೆ ವಿರೋಧವಾಗಿ ನಡೆದರೆ ನಿಮಗೆ ಕೇಡುಂಟಾಗುವುದು ಎಂದು ಹೇಳಿದಂತಾಯಿತು. ಯಶಸ್ವಿಗಳಾಗಿ ಕಾಣಿಸಿಕೊಂಡ ದೈವಗಳ ಮಾತನ್ನು ಗ್ರಹಿಸಿ ಭರ್ಮಣ್ಣ ಪೆರ್ಗಡೆಯವರು ಪತ್ನಿಯೊಂದಿಗೆ ಸಮಾಲೋಚಿಸಿ ಗುಡಿಗೋಪುರಗಳನ್ನು ಕಟ್ಟಿಸಿ ಆರಾಧಿಸಿಕೊಂಡು ಬರಲು ತೀರ್ಮಾನಿಸಿದರು. ಅಷ್ಟೊತ್ತಿಗಾಗಲೇ ಗಣಮಣಿ ಎಂಬ ದೈವವು ಮನುಷ್ಯ ರೂಪವನ್ನು ತಾಳಿ ಅಣ್ಣಪ್ಪ ಎಂಬ ನಾಮಧೇಯದಿಂದ ಪೆರ್ಗಡೆ ದಂಪತಿಗಳ ಬಳಿ ಕೆಲಸಕ್ಕೆ ಸೇರಿ ಅವರ ನಿತ್ಯಾದಿ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಅಲ್ಲೇ ನೆಲೆಸಿರುತ್ತದೆ. ದೇವತೆಗಳ ಸಂಕಲ್ಪದಂತೆ ಬೇರೆ ಬೇರೆ ಗುಡಿಗಳನ್ನು ಆಯಾ ಸ್ಥಳಗಳಲ್ಲಿ ಕಟ್ಟಿಸಿಕೊಟ್ಟರು. ಆಯಾ ಕಾಲದಲ್ಲಿ ಉತ್ಸವ, ಪರ್ವ, ನಡಾವಳಿಗಳನ್ನು ನಡೆಸಲು ಪ್ರಾರಂಭಿಸಿದರು. ದಾನ ಧರ್ಮಗಳನ್ನು ಮಾಡುವುದಕ್ಕಾಗಿ ಬ್ರಾಹ್ಮಣ ಸಂತರ್ಪಣೆ ಮಾಡಬೇಕೆಂದು ಹೆಗ್ಗಡೆಯವರು ಬ್ರಾಹ್ಮಣರನ್ನು ಕರೆಯಿಸಿದರು. ಆಗ ಬ್ರಾಹ್ಮಣರು, ದೇವರ ಆರಾಧನೆ ಇಲ್ಲದ ಸ್ಥಳದಲ್ಲಿ ನಾವು ಸಂತರ್ಪಣೆಗೆ ಬರುವುದು ಸರಿಯಲ್ಲವೆಂದರು. ಆಗ ಹೆಗ್ಗಡೆ ದಂಪತಿಗಳು ಚಿಂತಾಕ್ರಾಂತರಾಗುತ್ತಾರೆ. ಇದನ್ನು ಕಂಡ ಅಣ್ಣಪ್ಪನು ಅಲ್ಲಿ ಶಿವಾಲಯವನ್ನು ನಿರ್ಮಿಸಲು ಧರ್ಮದೇವತೆಗಳ ಸಲಹೆಯಂತೆ ಮಂಗಳೂರಿನ ಶ್ರೀ ಕ್ಷೇತ್ರ ಕದಿರೆಗೆ ತೆರಳುತ್ತಾರೆ. ಕದಿರೆ ಅಂದರೆ ಈಗಿನ ಕದ್ರಿ.
ಅಲ್ಲಿನ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ತರಲು ಪ್ರಯತ್ನಿಸಿದಾಗ ಅಲ್ಲಿನ ಕ್ಷೇತ್ರಪಾಲನ ವಿರೋಧ ವ್ಯಕ್ತವಾಗಲು ಕೊನೆಗೆ ಅಲ್ಲಿಯೇ ಕೆರೆಯಲ್ಲಿದ್ದ ಕಾಶಿಯಿಂದ ತಂದಂತಹ ಶಿವಲಿಂಗವನ್ನು ಅಲ್ಲಿಂದ ತಂದು ಧರ್ಮಸ್ಥಳದಲ್ಲಿ ಸ್ಥಾಪಿಸುತ್ತಾರೆ. ಕೊನೆಗೆ ಅನ್ನಪ್ಪನು ತನ್ನ ನಿಜರೂಪವನ್ನು ತೋರಿಸಿ ತಾನೂ ಕೂಡ ಇಲ್ಲಿ ಧರ್ಮದೈವಗಳಂತೆ ನೆಲೆಯೂರಲು ಬಯಸುತ್ತಾನೆ. ಮುಂದೆ ಅಣ್ಣಪ್ಪ ಪಂಜುರ್ಲಿ ಎಂಬ ಹೆಸರಿನಿಂದ ಧರ್ಮದೈವವಾಗಿ ಪ್ರಸಿದ್ಧನಾಗುತ್ತಾನೆ. ಕದಿರೆಯಿಂದ ತಂದ ಲಿಂಗವು ಅದೇ ಹೆಸರಿನಿಂದ ಅಂದರೆ ಶ್ರೀ ಮಂಜುನಾಥ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತದೆ. ಆನಂತರ ಇಲ್ಲಿ ದೇವಾಲಯ ನಿರ್ಮಾಣವಾಗಿ ಸಕಲ ದೇವತಾ ಕಾರ್ಯಗಳು ಶ್ರದ್ಧೆಯಿಂದ ನಡೆಯಲ್ಪಟ್ಟವು. ತದನಂತರ ಪದ್ಮಯ್ಯ ಹೆಗಡೆಯವರ ಅಧಿಕಾರಾವಧಿಯಲ್ಲಿ ಕುಡುಮದ ಹತ್ತಿರವಿರುವ ಕಲ್ಲೇರಿ ಎಂಬಲ್ಲಿ ಒಂದು ಬ್ರಾಹ್ಮಣರ ಮನೆ ಇತ್ತು. ಅವರು ಭಜಿಸುತ್ತಿದ್ದ ದೈವವು ಕಲ್ಲೇರಿತ್ತಾಯವಾಗಿತ್ತು. ಆಣೆ ಮಾತಿನ ಸಂಬಂಧವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ಕರೆತಂದು ದೇವಸ್ಥಾನದ ಪಕ್ಕದಲ್ಲಿ ಉತ್ತರ ಭಾಗದಲ್ಲಿ ನೆಲೆಗೊಳಿಸಿದ್ದರು. ಅದು ಜನರ ಕಷ್ಟ ಸುಖಗಳಿಗೆ ಕಾರಣವಾಗಿ ಶ್ರೀ ಅಣ್ಣಪ್ಪ ದೈವಕ್ಕೆ ಕೈಬಂಟನಾಗಿ ನಡೆದು ಬಂದಿತ್ತು. ನಂತರ ಮುಂದೆ ದೇವರಾಜ ಹೆಗ್ಗಡೆಯವರ ಕಾಲದಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು. ಹೆಗ್ಗಡೆಯವರು ಅವರನ್ನು ಸತ್ಕರಿಸಿ ಭಿಕ್ಷೆ ಸ್ವೀಕರಿಸಬೇಕು ಎಂದು ವಿನಂತಿಸಿದರು. ಆದರೆ ದೈವಗಳು ಪ್ರತಿಷ್ಠಾಪಿಸಿದ ಲಿಂಗವಿರುವ ಸ್ಥಳದಲ್ಲಿ ಭಿಕ್ಷೆ ಸ್ವೀಕರಿಸುವುದಿಲ್ಲವೆಂದರು. ಆಗ ಹೆಗ್ಗಡೆಯವರು ಅವರನ್ನೇ ಕೇಳಿ ಅವರೇ ಹೇಳಿದ ಸರ್ವ ಸನ್ನಾಹಗಳನ್ನು ಒದಗಿಸಿ ಕೊಟ್ಟು ಅವರ ಕೈಯಿಂದಲೇ ವೈಷ್ಣವ ವಿಧಿ ಪ್ರಕಾರ ಪ್ರಾಣ ಪ್ರತಿಷ್ಠೆಗಳನ್ನು ಮಾಡಿಸಿದರು. ಆಗ ಶ್ರೀ ವಾದಿರಾಜ ಸ್ವಾಮಿಯವರು ಸಂತೋಷಪಟ್ಟು ಅಲ್ಲಿ ನಡೆಯುತ್ತಿರುವ ಧರ್ಮ ಕಾರ್ಯಗಳು ಮತ್ತು ಧರ್ಮ ದೇವತೆಗಳ ವೈಭವ ಇವೆಲ್ಲವನ್ನು ಕಂಡು ಧರ್ಮಸ್ಥಳ ಎಂಬ ಹೆಸರಿಟ್ಟರು. ಅಂದಿನಿಂದ ಕುಡುಮಪುರವು ಧರ್ಮಸ್ಥಳವಾಗಿ ಬದಲಾಯಿತು. ಸ್ನೇಹಿತರೆ, ಅಂದಿನಿಂದ ಇಂದಿನವರೆಗೂ ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮದೇವತೆಗಳು ಇಲ್ಲಿ ಬರುವ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ಕಲಹ ಕಾರ್ಯಗಳನ್ನು ಬಗೆಹರಿಸುತ್ತಾ ಜನರ ಮನೆಗಳಲ್ಲಿ ನೆಲೆಗೊಂಡಿರುತ್ತಾರೆ. ಮುಖ್ಯವಾಗಿ ಎಲ್ಲರೂ ಧರ್ಮದಿಂದ ನಡೆಯುವಂತೆ ಅಣ್ಣಪ್ಪ ಸ್ವಾಮಿಯು ನೋಡಿಕೊಳ್ಳುತ್ತಾನೆ ಮತ್ತು ಅಧರ್ಮದಿಂದ ನಡೆದಾಗ ಅಣ್ಣಪ್ಪ ಸ್ವಾಮಿಯು ಶಿಕ್ಷಿಸುತ್ತಾನೆ ಎಂಬ ಭಯ ಹಾಗೂ ನಂಬಿಕೆಯು ಜನರ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿದೆ. ಸ್ನೇಹಿತರೆ, ಇಲ್ಲಿನ ಪೂಜಾ ವಿಧಿವಿಧಾನಗಳನ್ನು ಮಾಧವ ಶೈವ ಬ್ರಾಹ್ಮಣರು ಅಂದರೆ ಶಿವಳ್ಳಿ ಬ್ರಾಹ್ಮಣರಿಂದ ನಡೆಯುತ್ತೆ. ಇಲ್ಲಿ ಹಿಂದೂ ಮತ್ತು ಜೈನ ಸಂಸ್ಕೃತಿಯ ಮಿಶ್ರಣವಿದೆ. ಎರಡು ಭಿನ್ನ ಧಾರ್ಮಿಕ ಪರಂಪರೆಗಳ ನಡುವಿನ ಸಹಬಾಳ್ವೆ ಇಲ್ಲಿನ ವೈಶಿಷ್ಟ್ಯ. ಶಿವಳ್ಳಿ ಬ್ರಾಹ್ಮಣರು ದೇವಾಲಯದ ನಿತ್ಯ ಪೂಜೆ, ವೈದಿಕ ವಿಧಾನಗಳನ್ನು ನೋಡಿಕೊಳ್ಳುತ್ತಾರೆ. ಇದನ್ನು ಜೈನ ಧರ್ಮದ ಗೌಡ ಸಾರಸ್ವತ ಬಂಟ ಸಮುದಾಯದ ಹೆಗ್ಗಡೆ ಕುಟುಂಬದವರು ಪಾಲಿಸುತ್ತಾ ಬಂದಿದ್ದಾರೆ. ಅವರ ದೇವಾಲಯದ ಆಡಳಿತ ಹಾಗೂ ಧರ್ಮದ ಸೇವೆಯನ್ನು ಮಾಡುತ್ತಾರೆ. ಈಗಲೂ ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ 4 ಹೆಗ್ಗಡೆಗಳಿದ್ದಾರೆ. ಇವರಲ್ಲಿ ಮೊದಲನೆಯವರು ಮುಖ್ಯ ಜೈನ ಹೆಗ್ಗಡೆ. ಇವರು ಧರ್ಮಸ್ಥಳದ ಶ್ರೇಣಿಯ ಪ್ರಮುಖ ನಿರ್ಧಾರಗಳನ್ನು ಮಾಡುತ್ತಾರೆ. ಧರ್ಮಸ್ಥಳದ ಪರಂಪರೆಯುಳ್ಳ ಧರ್ಮಾಧಿಕಾರಿಗಳ ಮುಖ್ಯ ನಿರ್ಧಾರಗಳು, ಧರ್ಮೋಪದೇಶ, ಧಾರ್ಮಿಕ ಉತ್ಸವಗಳು ಮತ್ತು ಸಾಮಾಜಿಕ ಯೋಜನೆಗಳನ್ನು ರೂಪಿಸುವ ಪ್ರಮುಖರು. ದೇವಸ್ಥಾನದ ಸಮಸ್ತ ಆಡಳಿತ ಮತ್ತು ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ. ಎರಡನೆಯದು ಸ್ಥಾನಿಕ ಹೆಗ್ಗಡೆ. ಸ್ಥಾನಿಕ ಎಂದರೆ ತುಳು ಶೈವ ಬ್ರಾಹ್ಮಣರು. ಇವರು ಇಲ್ಲಿನ ಜೈನ ಹೆಗ್ಗಡೆಯರಂತೆ ರುಮಾಲು ಕಟ್ಟಬೇಕು. ಇವರಿಗೆ ದೇಲಂಪಾಡಿ ಎಂಬ ಬಿರುದು. ಇವರು ಸ್ಥಳೀಯ ಜನರೊಂದಿಗೆ ನೇರ ಸಂಪರ್ಕ ಹೊಂದಿರುತ್ತಾರೆ. ಜನರ ದೈನಂದಿನ ಸಮಸ್ಯೆಗಳಿಗೆ ನ್ಯಾಯ ಒದಗಿಸುವ ಸಮರಸ ಸಭೆಗಳ ನೇತೃತ್ವವನ್ನು ವಹಿಸುತ್ತಾರೆ. ಮೂರನೆಯವರು ಶಿವಳ್ಳಿ ಬ್ರಾಹ್ಮಣ ಅರ್ಚಕರು. ದೇವಸ್ಥಾನದಲ್ಲಿ ಪೂಜೆ, ಹೋಮ, ಹವನ, ಉತ್ಸವ ಮೊದಲಾದ ಆಗಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುತ್ತಾರೆ. ಇವರು ಮಾಧ್ವ ಸಂಪ್ರದಾಯದ ವೈಷ್ಣವ ಬ್ರಾಹ್ಮಣರು. ಇವರು ಮಂಜುನಾಥನ ದಿನನಿತ್ಯದ ಸೇವೆಗಳು, ಪೂಜಾ ವಿಧಿವಿಧಾನಗಳು ಮುಂತಾದವುಗಳನ್ನು ನಿರ್ವಹಿಸುತ್ತಾರೆ. ನಾಲ್ಕನೆಯದು ಬಂಟ ಸಮುದಾಯದ ಪ್ರತಿನಿಧಿಗಳು. ಬಂಟ ಸಮುದಾಯದ ಪ್ರತಿನಿಧಿಗಳು ದೇವಸ್ಥಾನದ ದೈನಂದಿನ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಬಂಟರು ಶಕ್ತಿಶಾಲಿ ತುಳುವ ಬಂಟ ಸಮುದಾಯದವರು. ಧರ್ಮಸ್ಥಳದ ಅಡುಗೆ, ಭಕ್ತರ ಅನ್ನದಾನ, ಭದ್ರತೆ, ದೇವಾಲಯದ ಶುದ್ಧತೆ, ಶಿಸ್ತಿನ ನಿರ್ವಹಣೆ, ಉತ್ಸವದ ನಿರ್ವಹಣೆ ಮೊದಲಾದವುಗಳನ್ನು ನಿರ್ವಹಿಸುತ್ತಾರೆ. ಇವರು ಆಡಳಿತಾತ್ಮಕ ಹಾಗೂ ಧಾರ್ಮಿಕ ಸೇವಾ ಕಾರ್ಯಗಳಲ್ಲಿ ಹೆಗ್ಗಡೆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಧರ್ಮಸ್ಥಳದ ಇನ್ನೊಂದು ವಿಶೇಷವೆಂದರೆ ಇಲ್ಲಿ ಹೆಮ್ಮೆಯಾಗಿ ನಿಂತಿರುವ ಗೊಮ್ಮಟೇಶ್ವರನ ಭವ್ಯ ಪ್ರತಿಮೆ.
ಇದು ಶಾಂತಿಯ ಚಿಹ್ನೆಯಾಗಿ ಪ್ರತಿಫಲಿಸುತ್ತದೆ. ಇಷ್ಟು ಮಾತ್ರವಲ್ಲ, ಅನೇಕ ಜೈನ ಬಸದಿ ಈ ತಾಣದ ಧಾರ್ಮಿಕ ಸಮನ್ವಯದ ಬದುಕುಳಿಯುವ ಮಾದರಿಯಾಗಿದೆ. ಇದು ಹಿಂದೂ ಧರ್ಮವಷ್ಟೇ ಅಲ್ಲ, ಜೈನ ಧರ್ಮಕ್ಕೂ ಸಮಾನ ಗೌರವ ನೀಡುವ ಪುಣ್ಯಭೂಮಿ. ಇಲ್ಲಿ ತತ್ವ, ತಪಸ್ಸು, ಸೇವೆ, ಭಕ್ತಿ ಎಲ್ಲವೂ ಒಂದೇ ಜಗದಲ್ಲಿ ಒಟ್ಟಾಗಿ ವಿರಾಜಿಸುತ್ತದೆ. ಇದು ಧರ್ಮ, ಭಕ್ತಿ ಮತ್ತು ಸೇವೆಯ ತಿರುಳನ್ನು ಒಳಗೊಂಡ ಪವಿತ್ರ ಕ್ಷೇತ್ರ. ಇಂತಹ ಧರ್ಮಧಾಮದಲ್ಲಿ ಒಂದು ಬಾರಿ ಪಾದಯಾತ್ರೆ ಮಾಡಿದರೆ ಜೀವನದ ದಿಕ್ಕು ತಪ್ಪಿದವರಿಗೂ ದಾರಿಯಾಗಿದೆ ಎನ್ನುವುದು ನಂಬಿಕೆಯಾಗಿದೆ. ಆದ್ದರಿಂದ ಒಮ್ಮೆಯಾದರೂ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಿರಿ. ಧರ್ಮಸ್ಥಳದ ಇತಿಹಾಸ ಇವೆಲ್ಲವನ್ನು ತಿಳಿಸಿಕೊಡುವ ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಮುಖ್ಯ. ಹಾಗೂ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.